ಕಾರ್ಕಳದ ಬೈಲೂರಿನಲ್ಲಿ ಅಭಿವೃದ್ಧಿಪಡಿಸಲಾಗಿರುವಂತಹ ಶ್ರೀ ಪರಶುರಾಮ ಥೀಮ್ ಪಾರ್ಕ್ ಮತ್ತು ಅದರಲ್ಲಿ ಸ್ಥಾಪಿಸಿರುವಂತಹ ಪರಶುರಾಮನ ಪ್ರತಿಮೆಯ ಬಗ್ಗೆ ಕಳೆದ 3-4 ತಿಂಗಳುಗಳಿಂದ ಅನೇಕ ವದಂತಿಗಳು ಹರಡ್ತಾ ಇದ್ದು, ಹಾಗಾಗಿ ಈ ಕುರಿತಂತೆ ಜಿಲ್ಲಾಡಳಿತ ಕೂಡಲೇ ತನಿಖೆ ನಡೆಸಿ ಸತ್ಯಾಸತ್ಯತೆಯನ್ನ ಜನರ ಮುಂದೆ ಇಡಬೇಕು ಅಂತ ಒತ್ತಾಯಿಸಿ ಸಮಾನ ಮನಸ್ಕ ಸಂಘಟನೆಯ ಕಾರ್ಯಕರ್ತರು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನ ಆರಂಭಿಸಿದ್ದಾರೆ. ಪಾರ್ಕ್ ಅನ್ನ ಕೆಲವು ತಿಂಗಳುಗಳಿಂದ ಮುಚ್ಚಿದ್ದು ಅಲ್ಲಿ ಸ್ಥಾಪಿಸಿರುವಂತಹ ಪರಶುರಾಮ ಪ್ರತಿಮೆಯು ಕಂಚಿನದ್ದು ಅಲ್ಲ ಎಂಬ ಆರೋಪಗಳು ಇರುವುದರಿಂದ ಪರಿಶೀಲನೆ ನಡೆಸಿ ನೈಜತೆಯನ್ನ ತಿಳಿಸಬೇಕು ಎನ್ನುವುದು ಸತ್ಯಾಗ್ರಹಿಗಳ ಪ್ರಮುಖ ಬೇಡಿಕೆಯಾಗಿದೆ. ಪಾರ್ಕ್ ನಿರ್ಮಾಣ ಮತ್ತು ಉದ್ಘಾಟನೆಯ ವೇಳೆ ಭ್ರಷ್ಟಾಚಾರ ನಡೆದಿದೆ. ಗೋಮಾಳ ಭೂಮಿಯಲ್ಲಿ ಪಾರ್ಕ್ ಅನ್ನು ನಿರ್ಮಿಸಿದ್ದು ಕಂದಾಯ ಇಲಾಖೆಯಿಂದ ಭೂ ಮಂಜೂರಾತಿ ಆಗದೆ ಮತ್ತು ವಿವಿಧ ಇಲಾಖೆಗಳಿಂದ NOC ಇಲ್ಲದೆ ಯೋಜನೆಯನ್ನ ರೂಪಿಸಲಾಗಿದೆ. ಪ್ರತಿಮೆಯ ವೀಕ್ಷಣೆಗೆ ನಿರ್ಮಿಸಲಾದಂತಹ ರಸ್ತೆಯ ಭಾಗವು ಖಾಸಗಿ ಆಸ್ತಿಯಲ್ಲಿ ಇದೆ. ಪರವಾನಗಿ ಇಲ್ಲದೆ ಕಳೆದ 6 ತಿಂಗಳಿನಿಂದ ಹೋಟೆಲ್ ನಡೀತಾ ಇದೆ ಇತ್ಯಾದಿ ಆಪಾದನೆಗಳು ಕೇಳಿ ಬಂದಿವೆ. ಇವೆಲ್ಲವುಗಳ ಬಗ್ಗೆ ತನಿಖೆ ನಡೆಸಿ ಎಲ್ಲ ವದಂತಿಗಳಿಗೆ ಪೂರ್ಣ ವಿರಾಮವನ್ನ ಹಾಕಬೇಕೆಂದು ಆಗ್ರಹಿಸಿದ್ದಾರೆ. ಉಪವಾಸ ಸತ್ಯಾಗ್ರಹ ನಡೆಸ್ತಾ ಇದ್ದ ತಾಣಕ್ಕೆ ತಹಶೀಲ್ದಾರ್ ಅನಂತಶಂಕರ ಬಿ ಮತ್ತು ಪೊಲೀಸರು ಭೇಟಿ ನೀಡಿ ಇದು ನಿಷೇಧಿತ ಪ್ರದೇಶ ಆಗಿರುವುದರಿಂದ ಇಲ್ಲಿ ಪ್ರತಿಭಟನೆ ನಡೆಸುವಂತಿಲ್ಲ ಎಂದು ತಿಳಿಸಿದಾಗ ತಹಶೀಲ್ದಾರ್ ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ನಡೆಯಿತು. ಉಮಾಸುತಂ ಶೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಚಂದ್ರಾಕ್ಷಂ ದಿಶೋ ಭೂರ್ಮಹೋದರಿ ವಾಸುದೇವಸ್ಯ ಮಹಾತ್ಮನ ಸಹಸ್ರಾಸನಗಂಧಂ ಸಹಯೋಗರಾಕ್ಷಂ ಜಗದ್ವಶೇ ವರ್ತತೆ ಕೃಷ್ಣ ಸರಾಚರಂ ಇಂದ್ರಿಯಾಣಿ ಮನೋಬುದ್ಧಿ ಸತ್ವಂ ಧೈರ್ಯವರಂ ಬುದ್ಧಿ ವಾಸುದೇವ ಸುಧೀರಂ ಕೇತನೇಶ್ವ ಕೇಶವಸ್ಯ ಮಹಾತ್ಮನ ರಾಮನಾಮ ಸಂಸ್ಥಂ ಭೀಜನಾಮ ಯಾ ಇದಂ ಜ್ಞಾನಿಕಂ ಪಶ್ಚಾದ್ಗೀತೆ ನಾಶುಭಂ ಪ್ರಾಪ್ನೋತಿ ವಿಶ್ವಂ ಪ್ರಯತಮ ವೇದಾಂತ ಪ್ರೋಗ್ರಾಂ ವೈಶ್ವರನ ಸಂಸ್ಥಾನ ಧರ್ಮಾದಿ ನಮ್ಗೆ ಇದು ಒಂದೇ. ನಾವು ಅದನ್ನೇ ಕೇಳಿ, ನಾವು ಇಲ್ಲಿ ಏನು ಜಗಳ ಮಾಡ್ತಿಲ್ಲ, ಇಲ್ಲಿ ಕುತ್ಕೊಂಡು ಸ್ಲೋಗನ್ಸ್ ಬೇರೆ ಏನು ನಾವು ಮಾತಾಡೋಣ, ನಾವು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಒಂದು ನಿಮಗೆ ರಿಕ್ವೆಸ್ಟ್ ಕೊಟ್ಟಿದ್ದೀವಿ. ನಿನ್ನೆ ನಾನು ಈವನ್ DC ಆಫೀಸ್ ನಿಮ್ಮ ಹತ್ರ ಕೊಟ್ಟಾಗ್ಲು SP ಆಫೀಸ್ ಮೇಡಮ್ ಇದು ಪ್ರೊಹಿಬಿಟೆಡ್ ಅಂತ, ಯಾಕಂದ್ರೆ ನೀವೇ ಕೆಳಗಡೆ ಹಾಕಿರೋದು ನಿಮ್ಮ ಆಫೀಸಿಂದಾನೇ ಆಗಿರೋದು ಅಂತ, ತಹಶೀಲ್ದಾರ್ ದಂಡಾಧಿಕಾರಿ ಅಂತ. ಸೊ ನಿಮ್ಗೆ ಗೊತ್ತಿದೆ, ನೀವು ಮಾಡಿದಿರ ಆರ್ಡರ್ ಅಂತ, ಪ್ರೊಹಿಬಿಟೆಡ್ ಅಂತ ಆವಾಗಲೇ ಹೇಳ್ಬೋದಿತ್ತಲ್ಲ ಸರ್. ನೀವು ಆಮೇಲೆ ಕಾಲ್ ಮಾಡಿ ಅದರಲ್ಲಿ ಮೆನ್ಷನ್ ಇದೆ. ಸಾಮಾನ್ಯವಾಗಿ ನಾನು PUC ಎಕ್ಸಾಮ್ಗೆ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ, ನಿಮಗೂ ಗೊತ್ತಿದೆ, ನೋಡ್ತಾ ಇದ್ದೀನಿ 5 ನಿಮಿಷದಲ್ಲಿ ಅಲ್ಲಿ ಕುತ್ಕೊಳ್ಳೋ ಪರಿಸ್ಥಿತಿ. 10 days ನೀವು ಬಿಟ್ಟು ಎಲ್ಲಿ ಬೇಕಾದ್ರೂ ಮಾಡ್ಬೇಕು. 10 days ಟೈಮ್ ಯಾಕೆ ಸರ್? ಇವಾಗ ನಾವು ಕೇಳ್ತಾ ಇರೋದು, ನಾವೆಲ್ಲ ಕಡೆ ಕಂಪ್ಲೇಂಟ್ಸ್ ಅಲ್ಲ ಹೇಳಿದ್ವಿ, ನೀವು ಮನವಿ ಬೇಕಾದ್ರೆ ಕೇಳ್ತೀವಿ ಅಂತ. ಆಮೇಲೆ ಆಫೀಸ್ ಹತ್ರ ಮಾಡ್ಕೊಳ್ಳಿ. ನೀವು 1 ಮಂತ್ ಆಲ್ಮೋಸ್ಟ್ ಸರ್. ನಾನು ಒಂದೇ ಹೇಳ್ತೇನೆ, ಜಾನ್ವರಿಲಿ ಇನಾಗ್ರೇಷನ್ ಆಗಿದೆ ಇದು. ಅವರು ಆವಾಗಲೂ MLA ಅಥವಾ ಮಿನಿಸ್ಟರ್ ಯಾರಿದ್ರು, ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಮಾರ್ಚಲ್ಲಿ ಕಂಪ್ಲೀಟ್ ಆಗಿ ಕಾಮಗಾರಿ ಇವಾಗ ಏನು ಸಣ್ಣ ಪುಟ್ಟದಿದೆ ಸಿವಿಲ್ ವರ್ಕ್, ಓಕೆ, ಅದು ಕಂಪ್ಲೀಟ್ ಆದ ನಂತರ ಮಾರ್ಚಲ್ಲಿ ಓಪನ್ ಮಾಡ್ತೇವೆ ಅಂತ. ನಾವು ಮಾರ್ಚ್ ತನಕನೂ ವೆಯ್ಟ್ ಮಾಡಿದ್ದೀವಿ. ಏಪ್ರಿಲಿಂದ ನಾನು ಸ್ಟಾರ್ಟ್ ಮಾಡಿದ್ದು ಡಾಕ್ಯುಮೆಂಟ್ಸ್ ಇದ್ರದ್ದು ಕಲೆಕ್ಟ್ ಮಾಡೋಕ್ಕೆ. ಯಾಕೆ ಅಂತ ಹೇಳಿದರೆ ಎಲ್ಲ ಕಡೆ ರೂಮರ್ಸ್ ಹೋಯಿತು, ಅಲ್ದು ಮೂರ್ತಿ ಸರಿ ಇಲ್ಲ ಅಂತ ಒಂದು ನಮ್ಮ ಜವಾಬ್ದಾರಿ. ಸರ್ಕಾರದ ಪ್ರತಿನಿಧಿ ಹಿಂದೆ ಯಾರು ಇದ್ದಾರೆ ಅದನ್ನು ನೀವು ಕಂಟಿನ್ಯೂ ಮಾಡಬಹುದು. ಈಗ ಸರ್ ನಾನೆಲ್ಲೋ ಹೋಗ್ತೇನೆ, ಯಾರೋ ನನ್ನ ಮುಂದೆ ಏನೋ ಕಳ್ಳತನ ಮಾಡಿದ್ದಾನೆ ಅಂತ ಹೇಳಿದ್ರೆ ನಾನು ನೋಡಿ ಸುಮ್ಮನೆ ಇರ್ತೇನೆ ಸರ್? ಇಲ್ಲ ಅಲ್ವಾ? ನಾನು ಅದನ್ನು ಏನ್ ಮಾಡ್ತೇನೆ, ಯಾರಿಗಾದ್ರೂ ಇನ್ಫಾರ್ಮ್ ಮಾಡ್ತೇನೆ ಹೈಯರ್ ಅಥಾರಿಟಿಗೆ. ಅದು ನಿಮ್ಮ ಕಡೆಯಿಂದ ಆಗಿದೆ ಸರ್, ಅದು ಇಲ್ಲ. ನಾವು ಆಲ್ಮೋಸ್ಟ್ ಲೋಕಾಯುಕ್ತ ಕಂಪ್ಲೇಂಟ್ ಮಾಡಿ 28ಗೆ, ನಾವಿವತ್ತು ಪ್ರೊಟೆಸ್ಟ್ ಮಾಡ್ತಿರೋದು 26ಕ್ಕೆ. 28 ದಿವಸ ನಾವು ವೆಯ್ಟ್ ಮಾಡಿದ್ದೇವೆ, ಓಕೆನಾ? ಆಲ್ಮೋಸ್ಟ್ ನಿಮ್ ಎಲ್ಲರಿಗೆ ಪಾರ್ಟಿ ಯಾರಂತ ಎಲ್ಲ ಮಾಡಿ ಏನೇ ಐಟಮ್ ಬರ್ಬೇಕು 50,000 ಅಬೋ 49,999 ರೂಪಾಯಿ ಅಬೋ ಏನಿದ್ರು ಇವೇ ಬಿಲ್ ಜನರೇಟ್ ಆಗಬೇಕು. 2,03 ಲಕ್ಷದ್ದು ವೆಚ್ಚವಾಗಿರೋ ಮೂರ್ತಿ ಬೆಂಗಳೂರಿಂದ ಇಲ್ಲಿ ಬರುತ್ತೆ, ಒಂದು ಇವೇ ಬಿಲ್ ಇಲ್ಲ. ಯಾವ ತರ ಬಂತು? ನಾರ್ಮಲ್ ಆಗಿ ನಮ್ಮಲ್ಲಿ ಅಲ್ಲಿ ಸರ್ ಎಲ್ಲ ಅಂತ ಹೇಳಿದ್ರೆ ನಮ್ಮ ತಾಲೂಕು ಆಫೀಸ್ ಹತ್ರ ಒಂದು ಚಿಕ್ಕ ಮೂರ್ತಿ ಬಂದಿತ್ತು, ನಮ್ಗೆ ಗೊತ್ತಿರೋ ಪ್ರಕಾರ. ಅಲ್ಲಿ NOC ಇಲ್ಲದೆ ಇಷ್ಟು ಆಲ್ಮೋಸ್ಟ್ 7 ಕೋಟಿ ರಿಲೀಸ್ ಆಗಿದೆ, 6,77 ಲಕ್ಷ ರಿಲೀಸ್ ಆಗಿದೆ ವಿದೌಟ್ NOC ರೆವೆನ್ಯೂ. ಫಸ್ಟ್ ಆಫ್ ಆಲ್ ವಿದೌಟ್ NOC ನಾವು ಮನೆ ಕಟ್ಟಬೇಕಿದ್ರೆ ನಾವು ಮೇನ್ ಕನ್ವರ್ಷನ್ ಮಾಡಬೇಕು. ಕನ್ವರ್ಷನ್ ಆಗಿಲ್ಲ ಅಂತ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ, ಅದನ್ನು ಮಾಡದೆ ಆಲ್ಮೋಸ್ಟ್ 7 ಕೋಟಿ ನಾವು ಸ್ಯಾಂಕ್ಷನ್ ಆಗಿ ಕೊಟ್ಟಾಗಿದೆ, ರಿಲೀಸ್ ವಿಡ್ರಾ ಆಗಿದೆ. ಸೊ ಅದರಲ್ಲಿ ಏನ್ ಕರಪ್ಷನ್ ಇದೆ ಅದನ್ನು ಆಲ್ರೆಡಿ ನಾವು ತಂಡದವರು ಪರಶುರಾಮ ಥೀಮ್ ಪಾರ್ಕ್ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಮಾಹಿತಿಗಳನ್ನು ಯಾಕೆ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಸಾಧಾರಣ 3-4 ತಿಂಗಳಿಂದ ಏನು ಇಲ್ಲಿ ಪರಶುರಾಮನ ವಿಗ್ರಹ ಸ್ಥಾಪನೆ ಆಯಿತು, ಆ ನಂತರ ಎಲ್ಲ ಕಡೆ ಒಂದು ರೀತಿಯ ರೂಮರ್ಸ್ ಸ್ಪ್ರೆಡ್ ಆಗ್ತಾ ಉಂಟು. ಏನಂತ ಹೇಳಿದರೆ, ಆ ಮೂರ್ತಿ ಸರಿ ನೈಜತೆ ಇಲ್ಲ, ಅದು ಕಂಚಿನ ವಿಗ್ರಹ ಅಲ್ಲ, ಅದರಲ್ಲಿ ಏನೋ ಇದು ಉಂಟು ಅಂತೇಳಿ. ಆವಾಗ ಕೆಲವೊಂದು ಹಾರಿಕೆಯ ಉತ್ತರಗಳು ಬಂದಿತ್ತು.
ಆದರೆ ನಾವು ಅದನ್ನು ಸತ್ಯ ಅಂತೇಳಿ ತಿಳ್ಕೊಂಡಿದ್ದೇವೆ. ಯಾಕಂತ ಹೇಳಿದರೆ ಯಾವುದು ರೂಮರ್ಸ್ ಅನ್ನಲ್ಲ, ಇಲ್ಲಿ ಕಂಚಿನ ವಿಗ್ರಹ ಉಂಟಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಆದರೆ ಅದು ರೂಮರ್ಸ್ ಹೊರಗೆ ಸ್ಪ್ರೆಡ್ ಆದಾಗ ಆ ರೂಮರ್ಸನ್ನು ನಿಲ್ಲಿಸಬೇಕು, ನಮ್ಮ ಊರಿನ ಬಗ್ಗೆ ಹೊರಗೆ ಎಲ್ಲ ಈ ರೀತಿ ಅಪಪ್ರಚಾರ ಆಗಬಾರ್ದು ಎಂಬಂಥ ಉದ್ದೇಶದಿಂದ ಕೆಲವೊಂದು ಮಾಹಿತಿಗಳನ್ನು ತೆಗೆದಾಗ ಆ ಮಾಹಿತಿಗಳಿಗೆ ಮತ್ತು ಏನು ರೂಮರ್ಸ್ ಸ್ಪ್ರೆಡ್ ಆಗ್ತಾ ಉಂಟು ಅದಕ್ಕೆ ಸ್ವಲ್ಪ ಏನೋ ಸಂಬಂಧ ಇದ್ದ ಹಾಗೆ ನಮಗೆ ಅನ್ನಿಸ್ತಾ ಉಂಟು. ಈ ರೂಮರ್ಸ್ ನಿಲ್ಲಬೇಕು ಅಂತ ಹೇಳಿದರೆ ಏನಾಗಬೇಕಂದ್ರೆ ಸಂಬಂಧಪಟ್ಟ ಯಾರು ಅಧಿಕಾರಿಗಳಿದ್ದಾರೆ ಅದನ್ನು ಅವರು ಬಂದು ತನಿಖೆ ಮಾಡಬೇಕು. ಅದು ಯಾವುದರ ವಿಗ್ರಹ ಅಂತೇಳಿ ಸಾರ್ವಜನಿಕರು ಈಗ ಯಾರು ಇಲ್ಲಿದ್ದಾರೆ 14-15 ಜನ ಅವರ ಎದುರಿಗೆ ಮತ್ತು ಯಾರು ಆಸಕ್ತರು ಸಾರ್ವಜನಿಕರು ಮತ್ತು ಮೀಡಿಯಾದವರು ಅವರ ಮುಂದೆ ಅದನ್ನು ತನಿಖೆ ಮಾಡಬೇಕು. ತನಿಖೆ ಮಾಡಿ ಸತ್ಯ ಏನು ಅಂತೇಳಿ ಸಾರ್ವಜನಿಕರಿಗೆ ಹೇಳಬೇಕು. ಸತ್ಯಾಸತ್ಯತೆಯ ಬಗ್ಗೆ ವಿವರಣೆಗಳನ್ನು ತಿಳಿಬೇಕು ಅಂತೇಳಿ ಅದನ್ನು ತಹಶೀಲ್ದಾರ್ ಅವರು ಏನು ತನಿಖೆ ಮಾಡಿ ಅದನ್ನು ಹೊರಗೆ ಹಾಕಬೇಕು ಅಂತೇಳಿ ನಾವು ಇಲ್ಲಿ ಒತ್ತಾಯ ಮಾಡಲಿಕ್ಕೋಸ್ಕರ ನಾವು ಉಪವಾಸ ಕೂತ್ಕೊಂಡಿದ್ದೇವೆ. ತಹಶೀಲ್ದಾರ್ ಇಲ್ಲಿಗೆ ಬಂದಿದ್ದಾರೆ. ತಹಶೀಲ್ದಾರ್ ಬಂದವರು ಹೇಳಿದ್ದಾರೆ, ನಾನು ಜಿಲ್ಲಾಧಿಕಾರಿಯವರಿಗೆ ಈ ವಿಷಯವನ್ನು ತಿಳಿಸ್ತೇನೆ, ಏನು ನಿಮ್ಮ ಡಿಮಾಂಡ್ ಉಂಟು 1 ವಾರದೊಳಗೆ ಏನು ತನಿಖೆ ಆಗಬೇಕು, ಆ ಬಗ್ಗೆ ತಹಶೀಲ್ದಾರ್ಗೆ ಪತ್ರ ಬರೆದು ಅದರ ಕಾಪಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಆ ರೀತಿ ಅವರು ವಿತ್ ರಿಟರ್ನ್, ಯಾಕಂದರೆ ಭರವಸೆಗಳನ್ನು ಎಲ್ಲ ನಂಬಿಕೆ ಆಗೋದಿಲ್ಲ, ರಿಟರ್ನ್ ಅವರು ಕೊಟ್ಟರು ಅಂತ ಹೇಳಿದರೆ ನಾವು 1 ವಾರದ ಮಟ್ಟಿಗೆ ನಾವು ನಮ್ಮ ಇದನ್ನು ತಡೆ ಹಿಡಿಯುತ್ತೇವೆ. 1 ವಾರದ ಒಳಗೆ ಅದರ ತನಿಖೆ ಆಯಿತು, ಸತ್ಯಾಸತ್ಯತೆ ಹೊರಗೆ ಬಂತು ಅಂತ ಹೇಳಿದರೆ ಆನಂತರ ನಾವು ಅದರ ಬಗ್ಗೆ ಮುಂದೆ ಹೋಗೋದಿಲ್ಲ. ಇಲ್ಲ ಅಂತ ಹೇಳಿದರೆ ಪುನಃ ನಾವು ಉಪವಾಸ ಕೂತ್ಕೊಳ್ಬೇಕಾಗ್ತದೆ, ಇದೇ ಜಾಗದಲ್ಲಿ ಕೂತ್ಕೊಳ್ಬೇಕಾಗ್ತದೆ. ಇನ್ನೊಂದು ತಹಶೀಲ್ದಾರ್ ಏನು ಹೇಳಿದ್ರೆ ಅಂತಿದ್ರು ಪ್ರೊಹಿಬಿಟೆಡ್ ಏರಿಯಾ, ಯಾಕಂತ ಹೇಳಿದ್ರೆ ಗುಡುಗು ಸಿಡಿಲು ಉಂಟು ಅಂತೇಳಿ ಅದಕ್ಕೋಸ್ಕರ ಯಾರಿಗಾದರೂ ಬರಲಿಕ್ಕೆ ತೊಂದರೆ ಆಗಬಾರ್ದು ಅಂತೇಳಿ. ಆದರೆ ಇಲ್ಲಿ CC ಕ್ಯಾಮರಾ ಇಲ್ಲ, ಸರಿಯಾದಂತಹ ಯಾರನ್ನು ಬರಲಿಕ್ಕೆ ಬಿಡೋದಂಥ ವ್ಯವಸ್ಥೆ ಎಲ್ಲ ಬರ್ತಾ ಇದ್ದಾರೆ ಜನ. ಒಂದು ಅದೇ ರೀತಿ ಇದೇ ರೀತಿಯ ಹೈಟ್ ಇರುವಂಥ ಗುಡುಗಿನ ಬೇರೆ ಪ್ರದೇಶಗಳು ಕೂಡ ಉಂಟು ಇಲ್ಲಿ ಕಾರ್ಕಳ.